ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇನ್ನಿತ್ತ ಮಲೆ ಸುದ್ದಿಲು ಸಾರತ್ತ ಅರ್ಮುನತ್ತ ಎಲ್ಪತ್ತ ಒಂಜೆಟ್ ನಡತಿನ ಕೊಳಲಡು ಪಾಕಿಸ್ತಾನ ಸೋಪಾದ ಭಾರತ ಗೆಂದಿನ ನೆಂಪುದ ದಿನ ವಿಜಯ್ ದಿವಸ್ ಆಚರಣೆ ಕುಡ್ಲ ಕದ್ರಗುಡ್ಡೆ ಕೊಳಲ ನೆಂಪುದ ತಾನೋಡು ಕರಿದು ಪೋಯಿ ವೀರರನ ನೆನಪು. ಸಾರ್ವಜನಿಕ ವಲಯದ ಬ್ಯಾಂಕ್ನ ಖಾಸಗೀಕರಣ ಬಕ ಬ್ಯಾಂಕಿಂಗ್ ನಿಯಮ ವಿಧೇಯಕಗೂ ಭಾರಿ ವಿರೋಧ. ಕುಡ್ಲಡ್ ಯುನೈಟೆಡ್ ಫಾರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ಸನ್ಲೆಟ್ ಪ್ರತಿಭಟನೆ. ರಡ್ಡು ಸರತ ಒಂಜೇಟು ಸೂತ್ರಬಟ್ಟು ವಿಶ್ವನಾಥ ರೈನ್ ಕೆರ್ನ ಕೇಸುಡು ಪುತ್ತೂರುದ ಐನನೇ ಹೆಚ್ಚಿಗೆ ಜಿಲ್ಲಾ ಸೆಷನ್ಸ್ ಕೋರ್ಟ್ದ ತೀರ್ಪು. ಆರೋಪಿ ಕೊಡುಂಬಾಡಿ ವಿಶ್ವನಾಥ ಶೆಟ್ಟಿಗೂ ಜೀವಾವಧಿ ಜೈಲು ಶಿಕ್ಷೆ. ಜಿಲ್ಲೆಡು ಇತ್ತೆ ಮಣ್ಣು ಬೇರದ ಮಾಫಿಯಾ. ಕನ್ಯಾನ ಪಾದಕಲ್ಲಡು ವಿಧಾನ ಪರಿಷತ್ ಸದಸ್ಯರು BM ಫಾರೂಕ್ ರೇನ ಜಾಗದ ಮಣ್ಣು ವಹಿವಾಟಡು ವಿಟ್ಲ ಕಲ್ಲಡ್ಕ ಮಾರ್ಗ ಸಂಚಾರವು ಸಂಚಕಾರ ಒಂಜಿ ಬರದಿ. ಇತ್ತೆ ವಾರ್ತೆದ ವಿವರ. ಇಂದಿರಾ ಗಾಂಧಿ ಪ್ರಧಾನಿ ಆದುಪ್ಪನಗ ಸಾರತ್ತ ಒರ್ಮನುತ ಎಲ್ಪತ್ತ ಒಂಜೇಟ್ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ದುಂಬಾಲ್ತೆಡ್ ಪಾಕಿಸ್ತಾನದ ಎದುರು 13 ದಿನ ಕೊಳಲ ನಡತದ ಭಾರತ ಗೆಂದಿನ ದಿನನು ಡಿಸೆಂಬರ್ 14 ವರ್ಷಲ ವಿಜಯ ದಿವಸ ಆದ ಆಚರಣೆ ಕರಿಪುಂಡು. ಕುಡ್ಲ ಕದ್ರಗುಡ್ಡೆದ ಕೊಳಲ ನೆಂಪುದ ತಾನೋಡು ಗುರುವಾರ ಬಲಿದಾನಾಯಿನ ಸೈನಿಕರನ್ನು ಮಾಜಿ ಸೈನಿಕರ ನೆಂಪು ಮಂತೊಂಡೇರು. ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಸೈನಿಕರನ ಸಂಘದ ನೆಲೆಟ್ ಕುಡ್ಲ ಕದ್ರಗುಡ್ಡೆದ ಕೊಳಲ ನೆಂಪುದ ತಾನೋಡು ಗುರುವಾರ ವಿಜಯ ದಿನಾಚರಣೆ ನಡೆತಂಡು. ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆದುಪ್ಪನಗ 1971 ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ದುಂಬಾಳ್ತಿಡ್ ಪಾಕಿಸ್ತಾನದ ಎದುರು 13 ದಿನ ಕೊಳಲ ನಡೆದದು. ಪಾಕಿಸ್ತಾನದ ಸೈನಿಕರ ಶರಣಾದ ಭಾರತ ಗೆಂದಿನ ದಿನನು ವರ್ಷಲ ಡಿಸೆಂಬರ್ 14 ವಿಜಯ ದಿವಸ ಪುದರಡು ದೇಶದುರ್ಮೆಡ್ ಆಚರಣೆ ಮಲ್ತೊಂದುಂಡು. ಭಾರತದ ಮೂಜಿ ಸಾರತ್ತ ಒರ್ಮನುದ ಸೈನಿಕರು ಜೀವಕಳೆ ಒಂದು 951 ಸೈನಿಕರಿಗೆ ಪೆಟ್ಟಾದಿತ್ತಡು. ಕದ್ರಗುಡ್ಡದ ವಿಜಯ ದಿನಾಚರಣೆಡ್ ಬಲಿದಾನಾಯನ ಸೈನಿಕರನ್ನು ನೆಂಪು ಮಲ್ತೊಂಡ್ಯರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ, ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕುಮಾರ್ ಇಂಚ ಅಧಿಕಾರುಲು ಮಾಜಿ ಸೈನಿಕರನ ಸಂಘದ ಪದಾಧಿಕಾರುಲು ಕೊಳಲ ನೆಂಪುದ ತಾನೋಡು ಪುರ್ಪ ಗುಚ್ಚದೀದ್ ಆನಿದ ಬೀರ ಯೋಧರನ್ನು ನೆಂಪು ಮಲ್ತೊಂಡ್ಯರು. ಜಿಲ್ಲಾ ಎಕ್ಸ್ ಸರ್ವಿಸ್ ಮೆನ್ ಅಸೋಸಿಯೇಷನ್ ಗುರ್ಕಾರ್ಯರು SM ಐರನ್, IN ರೈ, NS ಭಂಡಾರಿ, ದೀಪಕ್ ಅಡ್ಯಂತಯ, ಸೂರ್ಯಕಾಂತ್ ಇಂಚ ಮಾಜಿ ಸೈನಿಕರು ಮಾಜಿ ಅಧಿಕಾರುಲು ಪಾಲ್ಗೊಂಡರು. ಈ ರಾಜಕೀಯ ಬಿಕ್ಕಟ್ಟನ್ನು ಸರಿಪಡಿಸಲಿಕ್ಕಾಗಿ ಈ ಪಾಕಿಸ್ತಾನದ ಸೇನಾಧಿಕಾರಿಯವರು ಒಬ್ಬರು ಲೆಫ್ಟಿನೆಂಟ್ ಜನರಲ್ ಮೂಸಾ ಟೀಕಾ ಖಾನ್ ಎಂಬವರನ್ನು ಕಳಿಸಿದ್ರು. ಈ ಲೆಫ್ಟಿನೆಂಟ್ ಟೀಕಾ ಖಾನ್ ಇದ್ದಾರಲ್ಲಿ ಇವರಿಗೊಂದು ಬಿರುದಾವಳಿತ್ತು. ಹಿ ವಾಸ್ ನೋನ್ ಆಸ್ ಬುಚರ್ ಆಫ್ ಬಲೂಚಿಸ್ತಾನ್. ಮುಂದಕ್ಕೆ ಹೋಗಿ ಬಿಕೇಮ್ ಎ ಬುಚರ್ ಆಫ್ ಬಾಂಗ್ಲಾದೇಶ್. ಈ ಟೀಕಾ ಖಾನ್ ಇದೆ ಅವರಿಗೆ ಅಲ್ಲಿಂದ ಮೇಲಿನಿಂದ ಹೇಳಿದರು, ನೀವು ಈ ಚಳವಳಿಯನ್ನು ಗಮನಿಸಬೇಕಂತ. ಹಾಗೆ 25-26 ಮಾರ್ಚ್ಗೆ ಈಸ್ಟ್ ಪಾಕಿಸ್ತಾನದಲ್ಲಿ, ಪೂರ್ವ ಪಾಕಿಸ್ತಾನದಲ್ಲಿ ಅಲ್ಲಿ ಪಾಕಿಸ್ತಾನಿ ಸೇನೆಗಳು ಈ ಕಾರ್ಯಾಚರಣೆ ಮಾಡಿ ಈ ಚಳವಳಿಗಾರರನ್ನೆಲ್ಲ ಜೈಲಿಗೆ ಹಾಕಿದ್ರು. ಅವರ ಹತ್ರ ಒಂದೇ ದಾರಿ ಇದ್ದದ್ದು ಹೊಡೆದು ಎಲ್ಲ ಇದನ್ನು ಶಮನಗೊಳಿಸುವ ಅಂತ. ಸೊ ಎಲ್ಲ ಬುದ್ಧಿವಂತರ ಸರ್ಕಲು, ಡಾಕ್ಟರ್ಸು, ಇಂಜಿನಿಯರ್ಸು, ಲಾಯರ್ಸು ಅವರನ್ನೆಲ್ಲ ಹಿಡಿದು ಜೈಲಿಗೆ ಹಾಕಿದ್ರು. ಮತ್ತು ತುಂಬ ಲೂಟು, ರೇಪ್ ಎಲ್ಲ ಇತ್ತು. ಇದರ ಪ್ರತಿಫಲವಾಗಿ 1 ಕೋಟಿ ಜನ, 100 ಲಕ್ಷ ಜನ ನಿರಾಶ್ರಿತರು ಭಾರತಕ್ಕೆ ಬಂದರು. Timing was fixed after plans. The D-Day was 11 December. That is the day the attack has to launch. The H hour, we call it hotel hour, that is the time to launch actual physical assault on the objective. Everything was finalized. We knew they are going to pay heavy price because in western border both the sides have got tightly packed defenses. At 7 o'clock in the evening, as dusk fell, we quietly moved into a huge mango grove next to a destroyed and vacated village. That is known as assembly area. In assembly areas, certain acts are carried out.
ಸಾರ್ವಜನಿಕ ವಲಯದ ಬ್ಯಾಂಕ್ಲೆನ ಖಾಸಗೀಕರಣ ಬೊಕ್ಕ ಬ್ಯಾಂಕಿಂಗ್ ನಿಯಮಲೆನ ವಿಧೇಯಕಗೂ ವಿರೋಧ ತೋಜಾದ ಯುನೈಟೆಡ್ ಫಾರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ತನಿಲೆಟ್ ಗುರುವಾರ ಕುಡ್ಲದ ಸ್ಟೇಟ್ ಬ್ಯಾಂಕ್ ಐತಲು ಪ್ರತಿಭಟನೆ ನಡಪಾಯಿರು. ಸಾರ್ವಜನಿಕ ವಲಯದ ಬ್ಯಾಂಕ್ಲೆನ ಖಾಸಗೀಕರಣ ಬೊಕ್ಕ ಬ್ಯಾಂಕಿಂಗ್ ನಿಯಮಲೆನ ವಿಧೇಯಕಗೂ ವಿರೋಧ ತೋಜಾದ ಯುನೈಟೆಡ್ ಫಾರಂ ಬ್ಯಾಂಕ್ ಆಫ್ ಬ್ಯಾಂಕ್ ಯೂನಿಯನ್ಸ್ ನಿಲೆಟ್ ಗುರುವಾರ ಕುಡ್ಲದ ಸ್ಟೇಟ್ ಬ್ಯಾಂಕ್ ಐತಲು ಪ್ರತಿಭಟನೆ ನಡೆತಂಡ. ದಕ್ಷಿಣ ಕನ್ನಡ ಜಿಲ್ಲಾ ಬ್ಯಾಂಕ್ ಯೂನಿಯನ್ ಸಂಚಾಲಕರು ವಿನ್ಸೆಂಟ್ ಪ್ರತಿಭಟನೆ ಉದ್ದೇಶಿತದ ಪಾತಿರ್ದು ಬ್ಯಾಂಕ್ಲೆನ ಖಾಸಗೀಕರಣ ಬೊಕ್ಕ ಬ್ಯಾಂಕಿಂಗ್ ನಿಯಮಲೆನ ವಿಧೇಯಕಗೂ ವಿರೋಧ ತಿರಿಪಾಯರು. ಎಂಚಿನನೆ ಬರಡು ಬ್ಯಾಂಕಿಂಗ್ ಕ್ಷೇತ್ರದ ಖಾಸಗೀಕರಣಗೂ ಅವಕಾಶ ಕೊರ್ಪುಜಾಂದು ಪ್ರತಿಭಟನೆಗಾರರು ಕೇಂದ್ರ ಸರ್ಕಾರಗ ಎದುರು ಧಿಕ್ಕಾರ ಘೋಷಣೆ ಪಾಡಿಯರು. ಮುಖ್ಯ ಸಂಘಟನೆಲಾಯ್ನ AIBA, AIBOC, NCBA, AIBOA, BEFI, INBEF, NOBW ಬೊಕ್ಕ NOBO ಸಂಘಟನೆಲು ಪ್ರತಿಭಟನೆಡು ಪಾಲ್ಗೊಂಡ. ಖಾಸಗಿಯವರಿಗೆ ಮಾರಲು ಹೊರಟ ಕೇಂದ್ರದ ನೀತಿಗೆ ಧಿಕ್ಕಾರ, ಕೇಂದ್ರದ ನೀತಿಗೆ ಧಿಕ್ಕಾರ, ಕೇಂದ್ರದ ನೀತಿಗೆ ಧಿಕ್ಕಾರ, ಕೇಂದ್ರದ ನೀತಿಗೆ ಧಿಕ್ಕಾರ. ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್. ಪ್ಯೂರ್ ರೆಡ್ ಸಲ್ಯೂಟ್, ರೆಡ್ ಸಲ್ಯೂಟ್, ರೆಡ್ ಸಲ್ಯೂಟ್. ಆವಾಜ್ ದೋ. ಏರ್ಪೋರ್ಟ್ಸ್ ಆಗಲಿ, ರೋಡ್ವೇಸ್ ಆಗಲಿ, ರೈಲ್ವೇಸ್ ಆಗಲಿ, ದೂರ ಸಂಪರ್ಕ ಏನೆಲ್ಲ ಎಲ್ಲ ಕ್ಷೇತ್ರದ ನಮ್ಮ ಸ್ವತ್ತುಗಳನ್ನು ಖಾಸಗಿ ವಲಯಕ್ಕೆ ಕೊಡ್ತಾ ಇದ್ದಾರೆ. ನಮ್ಮ ಈಗ ಸಾರ್ವಜನಿಕ ರಂಗದ ಬ್ಯಾಂಕುಗಳನ್ನು ಖಾಸಗಿ ವಲಯ ಕೊಟ್ಟರೆ ಖಂಡಿತವಾಗಿ ನಮ್ಮ ಜನಸಾಮಾನ್ಯರು, ಕೃಷಿಕರು, ಬಡ ಕಾರ್ಮಿಕರು ಹಾಗೂ ಎಲ್ಲ ತರಹದ ನಮ್ಮ ಈ ವಾಟ್ ಇಸ್ ದಟ್ ಕಾಮನ್ ಪೀಪಲ್ ದೇ ವಿಲ್ ಹ್ಯಾವ್ ದೇ ಹ್ಯಾವ್ ಟು ಇನ್ವೈಟ್ ರೆಸ್ಟ್ ಫ್ರಮ್ ದಿಸ್ ಪ್ರೈವೇಟೈಸೇಷನ್ ಮೂವ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್. ಸೊ ಖಂಡಿತವಾಗಿ ಕಾಂಗ್ರೆಸ್ ಈ ಪಾಲಿಸಿ ಅದೇನೋ ಒಂದು ಡಿಮಾನಿಟೈಸೇಷನ್ ಪಾಲಿಸಿ, ಪ್ರೈವೇಟೈಸೇಷನ್ ಪಾಲಿಸಿ ನಾವು ಖಂಡಿತವಾಗಿ ವಿರೋಧಿಸ್ತೇವೆ. ಫೈನಾನ್ಸ್ ದ ಬೇರ ಮಲ್ತೊಂದಿತ್ತಿನ ಪುತ್ತೂರು ಸೂತ್ರಬುಟ್ಟುದ ವಿಶ್ವನಾಥ ರೈನ್ ರಡ್ಡು ಸರ್ತ ಒಂಜೇಟ್ ಕೆರ್ನ ಕೇಸಡ್ ಇರುವ ವರ್ಷದ ಬೊಕ್ಕ ಪುತ್ತೂರುದ ಐನನೆ ಹೆಚ್ಚಿಗೆ ಜಿಲ್ಲಾ ಸೆಷನ್ಸ್ ಕೋರ್ಟ್ ತೀರ್ಪು ಕೊಡ್ತುಂಡು. ಅಪರಾಧಿ ಕೊಡಿಂಬಾಡಿದ ವಿಶ್ವನಾಥ ಶೆಟ್ಟಿಗೆ ಜೀವಾವಧಿ ಜೈಲ್ ಶಿಕ್ಷೆ ಕೊಡ್ತೀರು. ಇರುವ ವರ್ಷದ ತುಂಬು ഒരു ವ್ಯಕ್ತಿನ ಕೆರ್ನ ಕೇಸನ್ನು ಪುತ್ತೂರು ಕೋರ್ಟು ಇತ್ಯರ್ಥ ಮಲ್ತದ ಆರೋಪಿಗೆ ಜೀವಾವಧಿ ಶಿಕ್ಷೆದ ತೀರ್ಪು ಕೊಡ್ತುಂಡು. ಫೈನಾನ್ಸ್ ಬೇರ ಮಲ್ತೊಂದಿತ್ತಿನ ಪುತ್ತೂರು ಸೂತ್ರಬುಟ್ಟದ ವಿಶ್ವನಾಥ ರೈನ ಇರುವ ವರ್ಷದುಂಬು ಉಬಾರಡು ಕಿಡ್ತಿನ ಕೇಸ್ದ ವಿಚಾರಣೆ ಮುಗಿತಿನ ಪುತ್ತೂರದ ಐನನೆ ಹೆಚ್ಚಿಗೆ ಜಿಲ್ಲಾ ಸ್ಟೇಷನ್ಸ್ ಕೋರ್ಟದ ನ್ಯಾಯಾಧೀಶರ ರೊಡಾಲ್ಫ್ ಫೆರೇರ ಅಪರಾಧಿ ಕೊಡಿಂಬಾಡಿದ ವಿಶ್ವನಾಥ ಶೆಟ್ಟಿಗೆ ಜೀವಾವಧಿ ಶಿಕ್ಷೆ ಪಾಡ್ದು ತೀರ್ಪು ಕೊಡ್ತಾರ. ಕೆರ್ನ ಅಪರಾಧ IPC 302 ಜೀವಾವಧಿ ಶಿಕ್ಷೆ ಬೊಕ್ಕ 50,000 ರೂಪಾಯಿ ದಂಡ ಕಟ್ಟೆರೆ ತತ್ತಂಡ 1 ವರ್ಷ ಜೈಲು ಶಿಕ್ಷೆ, ಸಾಕ್ಷಿ ಅಲಿತನೇಕ್ 5 ವರ್ಷ ಜೈಲು ಶಿಕ್ಷೆ ಬೊಕ್ಕ 20,000 ರೂಪಾಯಿ ದಂಡ ಕಟ್ಟಿಚಿಂಡ 8 ತಿಂಗಳು ಜೈಲು, ಕಿರ್ಪಾಂದು ಪೊಡಿಪಾಯಿನೇಕ್ 3 ವರ್ಷ ಶಿಕ್ಷೆ ಬೊಕ್ಕ 25,000 ರೂಪಾಯಿ ದಂಡ ಕಟ್ಟಿಚಿಂಡ 6 ತಿಂಗಳು ಜೈಲು ಶಿಕ್ಷೆ ಅಂದು ಕೋರ್ಟು ತೀರ್ಪು ಕೊಡ್ತುಂಡು. ದಂಡದ ಕಾಸಡು 80,000 ರೂಪಾಯಿನ ತೀರ್ನ ವಿಶ್ವನಾಥರಾಯನ ಬಡಿದಿಕ್ಕು ಕುರುಡು 20,000 ರೂಪಾಯಿನ ಮಾಫಿ ಸಾಕ್ಷಿ ಆದುಪ್ಪನ ಸುಭಾಷ್ ಚಂದ್ರ ಗೌಡ್ರಿಗೆ ಕೊರಿಯರೆಲ್ಲ ಆದೇಶ ಕೊಡ್ತಾರೆ. ರಡ್ಡು ಸರ್ತ ಒಂಜಿ ಜೂನ್ 7 ರಾತ್ರಿ ಫೈನಾನ್ಸ್ ಉದ್ಯಮಿ ಬಡ್ಡಿ ವಿಶ್ವಯಾನೆ ಸೂತ್ರ ಬಿಟ್ಟು ವಿಶ್ವನಾಥ ರೈನ ತರೆಕ್ ಕರ್ಬದ ರಾಡ್ ಹಾಕದು ಕೆಡ್ತಿತ್ತಾರೆ. ಕೆಡ್ದ ಐಬೊಕ್ಕ ತನ್ನ ಜಿನ್ ಕಾರ್ಡ್ ಪುನಃ ಪಾಡ್ದು ಹೊನ್ನಾವರ ಮುಟ್ಟ ಕೊನದು ಅಲ್ಪ ಗುಂಡಿಗೆ ದಕ್ಕದು ಕುಡ್ಲದ ಕದ್ರ ಮುಟ್ಟ ಅವೇ ಕಾರ್ಡ್ ಬತ್ತದು. ಆರೋಪಿ ಪಂಚಮಿ ವಿಶ್ವಯಾನೆ ಕೊಡಿಂಬಾಡಿ ವಿಶ್ವನಾಥ ಶೆಟ್ಟಿ ಕಾರನ್ನು ಅವಲಿ ಬಿಡ್ದು ಪತ್ರಡಾದಿತ್ತೆ. ಕೆಡ್ದು ಪಾಕ ವರ್ಷ ಕರಿಂಡಲ ಆರೋಪಿ ತಿಕ್ಕಂದೆ ಇಂದೇನೆ LPC ಕೇಸಂದು ದಾಖಲ್ ಮಲ್ತದಿತ್ತರ. 13 ವರ್ಷದ ಬೊಕ್ಕ ತಮಿಳ್ನಾಡು ಪೊಲೀಸರು ನಾಡಪತ್ತದ ವಿಶ್ವನಾಥ ಶೆಟ್ಟಿನ ಲೆತ್ತೊಂದು ಬತ್ತದ ಕೋರ್ಟ್ಗೂ ಹಾಜರು ಮಲ್ಪಾದಿತ್ತರ. ಒಡಿಪುದ ಶಿರ್ವ ಮಾರ್ಗ ಆದ ಬೆಳ್ಮಂಡ್ ಸಂಪರ್ಕ ಮಲ್ಪುನ ಜಂತ್ರ ಪರಿಸರಡು ಮಾರ್ಗದ ಬುಲಿಚಲ್ ಕೆಲಸ ಅಡ್ದೊಡೆ ಉಂತದು ಮಾರ್ಗಗೂ ಪಾಡ್ದಿನ ಕಲ್ಲು ಲಕ್ಕದು ದೂಲು ಜಿಂಜಿದು ಗಾಡಿ ಬಿಡ್ಪನಕ್ಲಿಗೆ ಭಾರಿ ಕಷ್ಟ ಆತಂಡು. ಅಧಿಕಾರುలు ಜನಪ್ರತಿನಿಧುలు ಕಣ್ಣು ಮುಚ್ಚಿದು ಕುಲ್ಲುದಿನೇಕ್ ಸಾರ್ವಜನಿಕರು ಪ್ರಶ್ನೆ ಪಾಡ್ದಿರು. ಒಡಿಪುದ ಶಿರುವ ಮಾರ್ಗ ಆದ ಬೆಳ್ಮಣ್ಣು ಸಂಪರ್ಕ ಮಲ್ಪನ ಜಂತ್ರ ಪರಿಸರಡು ಮಾರ್ಗದ ಬುಲೆಚಲ್ ಕೆಲಸ ಅರ್ಧಗೊಂತದು ಮಾರ್ಗಗೂ ಪಾಡ್ದಿನ ಕಲ್ಲು ಬೊಕ್ಕ ಧೂಳು ಜಂಜಿದು ಗಾಡಿ ಬಿಡ್ಪನಕ್ಲಿಗೆ ಭಾರಿ ಕಷ್ಟ ಒಂದುಂಡು. ಪಾಕ ತಿಂಗಳೊಡದಿಂಚ ಮಾರ್ಗ ಸಮಸ್ಯೆ ಇತ್ತನಲ ಗುತ್ತಿಗೆದಾರರು ಅಂಚಿ ಮೋನೆ ಪಾಡ್ದಿಜರು. ದಿನನಿತ್ಯ ಸಾರಗಟ್ಲೆ ಗಾಡಿಲು ಈ ಬಾಗುಡಿ ಸಂಚಾರ ಮಲ್ಪುವ ಧೂಳುಡ್ದವರ ಎಲ್ಲೆಲ್ಲ ಗಾಡಿ ಬಿಡ್ಪನಕ್ಲಿಗೆ ಕಷ್ಟ ಆತಂಡು. ನಿಚ್ಚಲ ಅವಘಡ ಹೊಂದಿತ್ತದ ಜನಪ್ರತಿನಿಧುలు ಸಂಬಂಧಪಟ್ಟಿನ ಅಧಿಕಾರುలు ಈ ಮಾರ್ಗಡೆ ದಿನಾಲ ಸಂಚಾರ ಪೋಂಡ
ಅಂದಲ್ಲ ಅಕ್ಲನ ಕಣ್ಣಿಗೆ ಈ ಸಮಸ್ಯೆ ತೋಜಂದೆ ಉಪ್ಪು ಅಂದು ಸಾರ್ವಜನಿಕರು ಪ್ರಶ್ನೆ ಪಡೆದಿರು. ಕಾರ್ಲ ಕ್ಷೇತ್ರದ ಶಾಸಕರು ಮಂತ್ರಿಯರು ನನ್ನಂಡಲ ಗುತ್ತಿಗೆಗಾರರಿಗೆ ಒತ್ತಡ ಪಡೆದು ಸಮಸ್ಯೆ ಪರಿಹಾರ ಮಲ್ಪುವಿರ ಅಂದು ಸಾರ್ವಜನಿಕರು ಎದುರ್ತು ಹೊಂದಿಲ್ಲೇರು. ದೈವ ದರ್ಶನದಾರು ಬೀರು ಪಾಣಾರ ಮೇರೆನ ಕಷ್ಟದ ಬಗೆಟ್ ಇಂಚಿಪ ನಮ್ಮ ಕುಡ್ಲ ಚಾನಲ್ ವರದಿ ಮಲ್ತದಿತ್ತದ ಐಕ್ ಗುಮನಕೊರ್ನ ದಾನಿಲು ಅರೆಗ್ ಸಕಾಯ ಕೊಡ್ತೇರು. ಕಟಪಾಡಿ ಗರುಡಿ ಜವನೆರ ಕೂಟದಕ್ಲು 20,000 ರೂಪಾಯಿನಾರನ ಕೈ ಸೇರ್ಸಾದಿರು. ಕೈ ಕಾರ್ದ ಸ್ವಾಧೀನ ಕಳೆವೊಂದು ಬೀರು ಪಾಣಾರ ಪನ್ಪನರಿಗೆ ದೈವ ದರ್ಶನ ಸೇವೆ ನಡಪಾಯರೆ ಸಾಧ್ಯ ಆವಂದಿನ ಬಗೆಟ್ ಬೊಕ್ಕ ಅರೆನ ಬದುಕದ ಕಷ್ಟದ ಬಗೆಟ್ ಇಂಚಿಪ್ಪ ನಮ್ಮ ಕುಡ್ಲ ಚಾನೆಲ್ ವಾರ್ತಾ ವರದಿ ಕೊಡ್ದಿತ್ತಂಡು. ವರದಿಗೂ ಗುಮನ ಕೊಡ್ತಿನ ಕಟಪಾಡಿ ಗರಡಿ ಜವನೆರು ಕೂಟ ಬೀರು ಪಾಣಾರ ಮೇರೆಗೆ ಪಣವು ಸಹಾಯ ಒದಗಾದಿರು. ಒಂಜಿ ಮೇಟ್ ಶರೀರ ತಾನು ಎನ್ನಿನಂಚ ಇಜ್ಜಿ ನನುಂಜಿ ಮೇಟ್ ಕೈಟ್ ಕಾಸ್ದಂತೆ ಬದುಕ ಸಾಗವನೇ ಕಷ್ಟ ಅಂಚಿನವಲು ಏರಂಡಲ ದಾನಿಲು ದೊಂಬು ಬರುವೆರ ಅಂದು ಬೀರು ಪಾಣರ ಎದುರ್ತು ಹೊಂದಿತ್ತೇರು. ಇತ್ತೆ ಸಮಾಜದ ದಾನಿಲು ಅರೆನ ಬದುಕ ಸಾಗವರೆ ಒಂತ್ಯಾಂಡಲ ಪುಗೇಲು ಕೊರೊಂದುಲ್ಲೇರು. ಕಟಪಾಡಿ ಜವನೆರೆ ಕೂಟ 20,000 ರೂಪಾಯಿ ಸಹಾಯ ಕೈ ಸೇರಾದಂಡು. ಗರಡಿ ಜವನೆರೆ ಕೂಟದ ಗುರಿಕಾರರು ಉಮೇಶ್ ಕೋಟ್ಯಾನ್ ಯಾನೆ ಬಗ್ಗ ಪೂಜಾರಿ, ಗರಡಿದ ಪೂಜಾರಿ ಅದುಪ್ಪನ ಇಂಪು ಪೂಜಾರಿ, ದಾಮು ಪೂಜಾರಿ, ಗರಡಿ ಜವನೆರು ಕೂಟದ ಅಧ್ಯಕ್ಷರು ಸುಧೀರ್ ಪೂಜಾರಿ ಬಕ ಬಾಕಿ ಪದಾಧಿಕಾರಿಗಳು ಪೊಂಜು ಸದಸ್ಯರು ಸಹಾಯ ಪಣವು ಕುರ್ಪನ ಪುರ್ತುಡು ಒಟ್ಟುಗಿತ್ತರು. ಆ ಪೊರ್ಲು ತೂಪುನಂಚಿನ ಆಸನಿಗೆ ವರ್ಣಗ ಜೀರ್ಣೋದ್ಧರ ಸಮಯ ಜಟ್ಟಿನದಾಗ ಏನಾಗುತ್ತದೆ ಮುಂದೆ ಅನ್ನೋ ಜೀರ್ಣೋದ್ಧರ ಇಲ್ಲಕ್ಕೆ ಖಂಡಿತ ನಾನು ಬರ್ನ ಕೈ ಮುಕ್ಕಿನ ಬೈದರೆ ಎಂಕೆಲೆ ಗ್ರಾಮ ದೇವರಿಗೆ ಎನ್ನ ಎಂಡದ ಮೂಡೆ ಪೂರು ನೀರ ಗರಡಿ ಹೆಣ್ಣು ಕೋಲ ಭವನಗಳ ಅಡೆಯಬಹುದು ಹೋದ ಕೈ ಮುಗಿದು ಮರ್ಯಾದೆ ನೀವು ಪಡೆಯಲು ಅಂಚೆ ಬರೋದು ಪಕ್ಕದಾಗ ಒಂದು ಮಾಮಲ್ಲ ಸಂತೋಷ ಸಮಯ ಈ ಸಮಯದಲ್ಲಿ ನೀವು ಮಾತ್ರ ಒಟ್ಟಾದ ಇನ್ನು ಒಂದು ಸಂತೋಷತೆ ಊರಲ್ಲಿ ಪೂರ್ಣಾಗಿ ಒಂದು ಪಜೆ ಸಿಕ್ಕಿನೆಲ್ಲ ಬಲ್ಲೆ ಊರು ಪಡ ಬಲ್ಲೆ ಒಂದು ಬೇಗ ನಾವು ವಾರಿತು ಗೊತ್ತಾರೆ ಹೆಂಚಿನ ಬಣ್ಣ ನಿಗೆಲ್ಲ ಅಂತರಂಗದ ಹೆಂಗೆ ಗೊತ್ತಾಗಲಿ ನಿಗಳು ಬಡವೇರೆ ಅನ್ನೋ ಊರ ಒಟ್ಟು ಮಾಡ್ತದೆ ಈ ಸಮಯ ಕೊರಿರುತ್ತೆ ಅವರು ಅದು ಜಾಗನ ಕಾರ್ಯ ಇರ್ತಾ ಉತ್ತಮ ರೀತಿಯ ಅದು ಅಮೃತಗಳಿಗೆ ಜೀರ್ಣೋದ್ಧರ ಅದು ಬಲ ಹೆಜ್ಜೆ ತುಂಬುದು ಎಂಬುದು ಆ ದೇವರೇ ಅವರು ಜಗತ್ತು ಬರ್ಪುನ ಅಮರ್ ಬೋಳಿ ಕೊಡುತ್ತಿಲ್ಲ. ಪೊಯ್ಯ ಮಾಫಿಯಾದ ಒಟ್ಟುಗೀತೆ ಮಣ್ಣದ ಮಾಫಿಯಾ ಹೆಚ್ಚೊಂದುಂಡು. ಕನ್ಯಾನ ಪಾದೆ ಕಲ್ಲಡು ವಿಧಾನ ಪರಿಷತ್ ಸದಸ್ಯರು BM ಫಾರೂಕ್ರನ ಜಾಗದ ಮಣ್ಣದ ಬೇರ ಭಾರಿ ಮಾರ್ಗ ಸಮಸ್ಯೆಗೆ ಕಾರಣ ಆತಂಡು. ಇತ್ತೆ ಆ ಬಗೆಟ್ ಒಂಜಿ ವರದಿ. ಪೊಯ್ಯ ಮಾಫಿಯಾದ ಒಟ್ಟುಗಿತ್ತೆ ಮಣ್ಣದ ಮಾಫಿಯಾ ಹೆಚ್ಚೊಂದುಂಡು. ವರ್ಗ ಭೂಮಿದ ಒಟ್ಟುಗು ಸರಕಾರಿ ಭೂಮಿಲ ಸೇಡ್ಸವೊಂದು ಜಿಲ್ಲೆಡ್ ಮಣ್ಣದ ಬೇರ ಶುರುವಾತಂಡು. ಇಂದೆಟ್ ಕೆಲವು ಗಡಿ ಬೊಕ್ಕ ಭೂ ವಿಜ್ಞಾನ ಇಲಾಖೆದ ಒಪ್ಪಿಗೆ ನಡಪುಂಡು. ನನ್ನ ಕೆಲವು ಕಡೆಟ್ ಅಕ್ರಮ ನಡತೊಂದುಂಡು. ಆಂಧ್ರ ಪ್ರದೇಶ ಬೊಕ್ಕ ಬೇತೆ ಭಾಗೋಡು ಬೊಕ್ಕ ಜಿಲ್ಲೆದ ಬಂಟ್ವಾಳ ತಾಲೂಕದ ಕೆಲವು ಜಾಗೆಲೆಡೆ ತಿಕ್ಕುನ ಕೆಂಪು ಕಲ್ಲು ಬೆರಕದ ಮಣ್ಣಗೆ ಭಾರಿ ಕಾಯಿಸಿತ್ತದ. ಆ ಭಾಗಲೆಡ್ ಗುಡ್ಡೆಗಡ್ತದ ಮಣ್ಣು ಸಾಗ ಒಂದುಂಡು. ಇಂಚಿನವೇ ಒಂಜಿ ಬೇರ ವಿಧಾನ ಪರಿಷತ್ ಸದಸ್ಯೆ BM ಫಾರೂಕ್ರನ ಜಾಗೆ ಕನ್ಯಾನ ಗ್ರಾಮ ಪಂಚಾಯತದ ಪಾದಕಲ್ಲಡು ನಡ್ತೊಂದುಂಡು. ಅವಳು 39 ಎಕರೆ ಜಾಗೆ BM ಫಾರೂಕ್ ಗಿತ್ತದ 5 ಎಕರೆ ಜಾಗೆಡ್ ಮಣ್ಣು ದಿಪ್ಪರೆ ಗಣಿ ಬೊಕ್ಕ ಭೂ ವಿಜ್ಞಾನ ಇಲಾಖೆದ ಒಪ್ಪಿಗೆ ತೆಗೆದುಂಡು. ಮುಲ್ಪಡ್ದು ಆಂಧ್ರುಕ್ಲ ಮಣ್ಣು ಪೋಂದುಂಡು. ಮಣ್ಣು ಸಾಕವನ ಲಾರಿಲಿಡ್ದು ಊರದ ಜನಕ್ಲಿಗೆ ಭಾರಿ ಕಷ್ಟ ಸಮಸ್ಯೆ ಆತಂಡು. ಕಾಂಕ್ರೀಟ್ ಮಾರ್ಗುಡೆ 10-14 ಚಕ್ರದ ಮಾಮಲ್ಲ ಲಾರಿಲು ಸಂಚಾರ ಮಲ್ಪನಿಡ್ದವರ ಮಾರ್ಗಲು ಹಾಲಾತಂಡು. ಈ ತುಂಬು ಲಾರಿ ಇಡ್ತದ 2 ಚಕ್ರದ ಗಾಡಿ ಪೋಂದಿತ್ತಿನ ಉರಿ ಜೀವ ಕಳೆ ಬಂದಿರು. ಅಂಚಾದ ಮಾಮಲ್ಲ ಲಾರಿಲಿಗೆ ಸಂಚಾರ ಮಲ್ಪರೆ ಅವಕಾಶ ಕೊರೆಯರೆ ಬಲ್ಲಿಂದು ಊರುದಕ್ಲು ಮಾತಾ ಇಲಾಖೆಲೆಗೆ ಬೆನ್ನಾಯ್ತೊಂದಿರು. ಪಾತಿ ಕಲ್ಲಡ್ದು ವಿಟ್ಲ ಕಲ್ಲಡ್ಕ ಮಾರ್ಗುಡೆ ಲಾರಿಲು ರಾಜಮಾರ್ಗ 75 ಸೇರುವ ವಿಟ್ಲ ಕಲ್ಲಡ್ಕ ಮಾರ್ಗ ಅಕ್ಲೆಗ ನಿಷೇಧ ಇತ್ತಂಡಲ ಅವು ಲೆಕ್ಕೋಗೆ ಆತು. ಪೊಲೀಸ್ ಬೊಕ್ಕ ಸಾರಿಗೆ ಇಲಾಖೆ ಪುಣಿಪುಜಿಂದು ಊರುದಕ್ಲು ದುಡ್ದೇರು. ಪಾತಿಕಲ್ಲದ ಮೊಯ್ಯುದ್ದೀನ್ ಈ ಬಗೆಟ್ ಪಾತಿರ್ದು ಸಮಸ್ಯೆ ಕಷ್ಟ ನಷ್ಟದ ಬಗೆಟ್ ತಿರಿಪಾದಿರು. ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಎಲ್ಲ
SP ಸಾರನ್ನು ಹಾಗೂ ನಮ್ಮ RTO ಚರಣ್ ಸಾರನ್ನು ಕೂಡ ಅಲ್ಲಿಗೆ ಬರೆಸಿದ್ದೇವೆ. ಅವರು ಹೇಳಿದರು ಇಲ್ಲಿ 10 ವೀಲಿಗೆ ಹೋಗಲಿಕ್ಕೆ ಯಾವುದೇ ಪರ್ಮಿಷನ್ ಇಲ್ಲ, ಹೋಗಬಾರ್ದು ಅಂತೇಳಿ. ಆಮೇಲೆ 1-2 ವರ್ಷ ಈಗ ಹೋಗಲಿಲ್ಲ 10 ವೀಲು. ಈಗ ಪುನಃ ಒಂದು 5-6 ತಿಂಗಳಿಂದ 10 ವೀಲ್ ಮತ್ತು 14 ವೀಲ್ 12 ವೀಲ್ ಹೋಗ್ತಾ ಉಂಟು ಸರ್. ಅಲ್ಲಿ MLC ಫಾರೂಕ್ ಎಂಬವನ್ ಅಂತ ಹೇಳುವಾಗ ಈ ಜ್ಯುವೆಲಜಿಯವರು ಪರ್ಮಿಷನ್ ಕೊಟ್ಟಿದ್ದಾರೆ. ಅವರಿಗೆ ಪರ್ಮಿಷನ್ ಕೊಡುವುದಂದರೆ ಅಲ್ಲಿ ಪಾದೆಯನ್ನು ತೆಗೆದು ಅವರಿಗೆ ಒಂದು ಲೆವೆಲ್ ಮಾಡಲಿಕ್ಕೆ ಅಂತೇಳಿ ಜ್ಯುವೆಲಜಿ ಪರ್ಮಿಷನ್ ಕೊಟ್ಟದಂತ ಹೇಳ್ತಾರೆ. ಆ ಮಣ್ಣನ್ನು ಒಂದು ಬದಿಗೆ ಹಾಕಲಿಕ್ಕೆ ಅಂತೇಳಿ ಇವರು ಆ ಮಣ್ಣನ್ನು ಮಾರಾಟ ಮಾಡೋದು ರಸ್ತೆಯಲ್ಲಿ ಹೋಗ್ತಾ ಇದೆ. ಅಲ್ಲಿ ನಮ್ಮ ಸರಸ್ವತಿ ಇಂಗ್ಲೀಷ್ ಮೀಡಿಯಂ ಮತ್ತು ಒಡಿಯೂರು ಇಂಗ್ಲೀಷ್ ಮೀಡಿಯಂ ಮತ್ತು ಇನ್ನೆರಡು ಸರ್ಕಾರಿ 3 ಶಾಲೆಗಳುಂಟು. ಅಲ್ಲಿ ಹೋಗುವಾಗ 2 ವೀಲು ಮತ್ತು 3 ಚಕ್ರದ ವಾಹನಗಳಿಗೆ ಯಾವುದಕ್ಕೆ ಇವರು ಸೈಡು ಕೊಡೋದಿಲ್ಲ. ಅಂದರೆ ಇವರ 12 ವೀಲ್ 14 ವೀಲ್ 16 ವೀಲ್ ಸೈಡು ಕೊಡಲಿಕ್ಕೆ ಆಗೋದಿಲ್ಲ, ಮಧ್ಯ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ. ನಮಗೆ ಗ್ರಾಮಸ್ಥರಿಗೆ ಬಹಳ ಇದು ಅನಾನುಕೂಲ, ಅಂದರೆ ನಮಗೆ ಬಹಳ ಹೆದರಿಕೆ ಆಗ್ತದೆ ಅಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ. 24 ಅವರ್ಸ್ ಹೋಗ್ತಾ ಉಂಟು ಸರ್. ಅಲ್ಲೇ ಕೂಡ ಒಂದು ಆಫೀಸ್ ಕೂಡ ಅವರು ಮಾಡಿದ್ದಾರೆ. ನಾವು ಕೇಳುವಾಗ ಯಾರು ನಮ್ಮನ್ನು ನಿಲ್ಲಿಸೋದು, ನಾವು ಮೊಯ್ದೀನ್ ಬಾವನ್ ತಮ್ಮ ಹಾಗೆ ಹೇಗೆ ನಮಗೆ ಪರ್ಮಿಷನ್ ಉಂಟು ಅಂತ ಹೇಳ್ತಾರೆ ಸರ್. ನಿನ್ನೆ ನಾನು ಹೋಗಿ ಹೇಳಿದ್ದಕ್ಕೆ ನಿನ್ನನ್ನು ನಾನು ನೋಡ್ತೇನೆ ಅಂತೇಳಿ ಅಲ್ಲಿ ಸೌಕತ್ ಅಂತ ಹೇಳಿ ಮ್ಯಾನೇಜರ್ ಇದ್ದಾನೆ, ಅವನು ನನಗೂ ಕೂಡ ಬೇರೆಯವರೆಲ್ಲ ಹೇಳ್ತಾ ಇದ್ದಾನಂತೆ. ವಜ್ಜಿ 1,57,000 ರೂಪಾಯಿ ರಾಜಸ್ವ ಪಾರ್ದು ಇಲಾಖೆ 5 ವರ್ಷ ಮಣ್ಣದೆಪ್ಪರ ವಿಧಾನ ಪರಿಷತ್ ಸದಸ್ಯೆ BM ಫಾರೂಕ್ರನ ಜಾಗೆಗೂ ಒಪ್ಪಿಗೆ ಕೊಡ್ತುಂಡು. ಮುಲ್ಪ ಲೋಡ್ ಒಂಜೇಕ್ 25-30 ಮಟ್ಟದ ತೊನ್ವೇರು 10-17 ಲಾರಿಲು ಸಂಚಾರ ಮಲ್ಪುವ. ಇಂಚಿನವೇ ಮಣ್ಣು ಸಾಗವನ ಕಾರ್ಯ ಮುಡಿಪು ಇರ ಕನ್ಯಾನ ಕಡೆಟ್ಲ ಇದ್ದದು. ಜುಜುಬಿ ರಾಜಸ್ವಗು ಸರ್ಕಾರ ಕೋಟಿ ಕಟ್ಲೆವಿಲ್ಲದ ಪ್ರಕೃತಿ ಸಂಪತ್ತನ್ನು ಲೂಟಿ ಮಲ್ಪರೆ ಅವಕಾಶ ಕೊಡ್ತುಂಡು. ಇಂಚನೆ ದುಂಬರೇಡ ದಕ್ಷಿಣ ಕನ್ನಡ ನನುಂಜಿ ಬಳ್ಳಾರಿಯ ಒಂದು ಸಾರ್ವಜನಿಕರು ದೂರೊಂದುಲ್ಲೇರು. ಒಡಿಯೂರು ಶ್ರೀ ಗುರು ದೇವದತ್ತ ಸಂಸ್ಥಾನಡು ಡಿಸೆಂಬರ್ 15 ಶನಿವಾರ ದತ್ತಮಾಲೆ ಪಾಡ್ನಕ್ಲನ ನಾಮ ಸಂಕೀರ್ತನೆ ಶೋಭಾಯಾತ್ರೆ ದತ್ತ ಮಹಾಯಾಗ ಮುಗಿತಲ ಸೇರಿದು ಬೇತೆ ಬೇತೆ ಕಾರ್ಯಕ್ರಮಗಳನ್ನು ಅಟ್ಟಣೆ ಮಲ್ದಾಂದು ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ಪಂತೇರು. ಒಡಿಯೂರು ಶ್ರೀ ಗುರು ದೇವದತ್ತ ಸಂಸ್ಥಾನಡು ದತ್ತ ಮಹಾಯಾಗ ಸಪ್ತಾಹ ಹಬ್ಬಕ ಹರಿಕಥಾ ಪರಿಷತ್ ಕುಡ್ಲದ ನೆಲೆಟ್ ಹರಿಕಥಾ ಸಪ್ತಾಹ ನಡ್ತೊಂದಿತ್ತದು ಡಿಸೆಂಬರ್ 15 ಶನಿವಾರ ಅಕೇರಿಯಾಪುಂಡು. ಶನಿವಾರದ ಕಾರ್ಯಕ್ರಮ ಬಗೆಟ್ ಶ್ರೀ ಗುರು ದೇವಾನಂದ ಸ್ವಾಮೀಜಿಯರು ಗುರುವಾರ ನಮ್ಮ ಕುಡ್ಲ ಚಾನಲ್ಗೆ ಮಾಹಿತಿ ಕೊಡ್ದು ಪಾತಿರಿಯರು. ಶನಿವಾರ ಕಂಡೆ 9 ಗಂಟೆಡ್ದು ದತ್ತಮಾಲೆ ಪಾಡ್ನಕ್ಲನ ನಾಮ ಸಂಕೀರ್ತನದ ಶೋಭಾಯಾತ್ರೆ 11:30 ಧರ್ಮ ಸಂದೇಶ 12 ಗಂಟೆಗೆ ವೇದ ಬಕ್ಕ ಗುರುಚರಿತ್ರೆ ಪಾರಾಯಣ ಮುಗಿತಲ, ದತ್ತ ಮಹಾಯಾಗ ಸಪ್ತಾಹದ ಮುಗಿತಲ, ಪೂರ್ಣಾಹುತಿ, ಮಹಾಪೂಜೆ, ದತ್ತ ಸಂಪ್ರದಾಯದಂಚ ಮಧುಕರಿ, ಮಹಾನುಪು ಪ್ರಸಾದ ಸೇವೆ, ಹರಿಕಥಾ ಸಪ್ತಾಹದ ಮುಗಿತಲ ರಾತ್ರಿ 7 ಗಂಟೆಡ್ದು ಬೊಕ್ಕ ರಂಗಪೂಜೆ, ಇಸೇಸ ಬೊಳ್ಳಿ ತಿಳಿದ ಮಿನದನ ಮಾತ ಅಟ್ಟಣೆ ಮಲ್ತದ. ಭಗವದ್ಭಕ್ತಿರು ಮಾತೆರ್ಲ ಪಾಲ್ದಿತ್ತೊಂದು ಕಾರ್ಯಕ್ರಮವನ್ನು ಪೊರ್ಲು ಮಲ್ತು ಕೊರಡೊಂದು ಶ್ರೀ ಗುರು ದೇವಾನಂದ ಸ್ವಾಮೀಜಿಯರು ಕೇನೊಂದಿರು. ಬೇರೆ ಬೇರೆ ರೀತಿಯಲ್ಲಿ ಸಮಾಜಕ್ಕೆ ಹಿತವಾಗುವಂಥ ಕಾರ್ಯದಲ್ಲಿ ತೊಡಗಿಕೊಂಡಿರುವಂಥ ಈ ಸಂದರ್ಭದಲ್ಲಿ 2 ವಿಚಾರಗಳನ್ನು ಮುಂದಿಡಲೇಬೇಕು. ಈ ಯಾಗ ಯಾಕೆ ಮಾಡುವಂಥದ್ದು, ಯಾಗದ ಉದ್ದೇಶಗಳೇನು, ಇದನ್ನೆಲ್ಲ ಅರಿತುಕೊಂಡು ಮಾಡಿದಾಗ ಅದು ನಮ್ಮ ಬದುಕಿಗೆ ಬೆಳಕಾಗ್ತದೆ ಅಂತ ಹೇಳಿಕೊಂಡು ಜೀವದೇವನ ಅನುಸಂಧಾನದ ವಿಚಾರದಲ್ಲಿ ಯಜ್ಞಗಳೆಲ್ಲ ಕಾರ್ಯವನ್ನು ಮಾಡುತ್ತವೆ ಅಂತ. ಬಾಹ್ಯದಲ್ಲಿ ನಡೆದಕ್ಕಂಥ ಯಜ್ಞಗಳೀಗಾದರೆ ಅಂತರ್ಯದಲ್ಲಿ ಅಂತರ್ಯಜ್ಞ ಅಂತ ನಡೆಯುವಂಥದ್ದು ಇದೆ. ಈ ಒಂದು ಸಂದರ್ಭದಲ್ಲಿ ನಡೆಯುವಂಥ ಬೇರೆ ಬೇರೆ ಕಾರ್ಯಕ್ರಮಗಳು ಈಗಾಗಲೇ 18ನೇ ತಾರೀಕಿಗೆ ಅದರ ಸಮಾಪನ ಆಗ್ತದೆ. ಸಂಜೆಗೆ ರಜತ ಬೆಳ್ಳಿಯ ಒಂದಷ್ಟು ರಥೋತ್ಸವ ಸೇವೆಗಳು ಕೂಡ ನಡೀತದೆ. ಬೇರೆ ಬೇರೆ ಜನರ ಸೇವೆಗೆ ಇದು ನಡೀತಿರುವಂಥದ್ದು. ಈಗಾಗಲೇ ನಿತ್ಯವದು ನಿರಂತರವಾಗಿ ನಡೀತಿರುವಂಥ ಒಂದು ಕಾರ್ಯಕ್ರಮ ಹೌದು. ನಾಡಿಗೆ ವಿಶೇಷವಾಗಿ ಉಯ್ಯಾಲೆ ಸೇವೆ ಕೂಡ ನಡೀತದೆ. ಭಗವಂತನನ್ನು ಉಯ್ಯಾಲೆಯಲ್ಲಿ ಒಂದಷ್ಟು ತೂಗುವಂಥ ಒಂದು ಕಾರ್ಯವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ನೀವೆಲ್ಲರೂ ಇದರಲ್ಲಿ ಭಾಗವಹಿಸಿಕೊಂಡು ಇದರ ಸಂಪನ್ನತೆಗೆ ನೀವೆಲ್ಲ ಕಾರಣಕರ್ತರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡುತ್ತೇವೆ. ದತ್ತತತ್ವ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಅವಧೂತ ಸಂಪ್ರದಾಯದಲ್ಲಿ ವಿಶೇಷವಾದ ಸ್ಥಾನವನ್ನು ನಾವು ಕಲ್ಪಿಸುವುದಿದ್ದರೆ ಶ್ರೀಮದ್ ಭಾಗವತದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಏಕದಶ ಸ್ಕಂದದಲ್ಲಿ ಅದರ ಪೂರ್ಣ ವಿವರವನ್ನು ನಾವು ನೋಡಬಹುದಾಗಿದೆ. ಅವಧೂತ ಅಂದರೆ ದತ್ತಾತ್ರೇಯ ಅನ್ನುವಂಥದ್ದು ಪ್ರತೀತಿ ಇದೆ. ಎಲ್ಲರೂ ದತ್ತನನ್ನು ಉಪಾಸನೆ ಮಾಡುವಂಥದ್ದು. ದತ್ತ ಅನ್ನೋದಕ್ಕೆ ಕೊಡಲ್ಪಟ್ಟದ್ದು ಅಂತ ಇನ್ನೂ ಅರ್ಥವಿದೆ. ಅತ್ರಿ ಅನಸೂಯ ದಂಪತಿಗಳಿಗೆ ಉದಿಸಿ ಬಂದಿರುವಂಥ ಮಹತ್ಶಕ್ತಿ ಅಂದರೆ ಅದು ಬ್ರಹ್ಮ ವಿಷ್ಣು ಮಹೇಶ್ವರರು ಅಲ್ಲಿ ಜನ್ಮಕ್ಕೆ ಬಂದಿರುವಂಥ ವಿಶೇಷತೆಯನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ. ಸೋಮಾತ್ರೇಯ, ದತ್ತಾತ್ರೇಯ, ದುರ್ವಾಸಾತ್ರೇಯ ಅನ್ನುವಂಥ 3 ಮುಖಗಳ ಏಕೀರೂಪವನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ. ದತ್ತನ ಉಪಾಸನೆಯಿಂದ ನಮ್ಮ ಬದುಕಿಗೆ ಬೆಳಕು ತುಂಬುವುದಕ್ಕೆ
ಸಾಧ್ಯತೆ ಆಗ್ತದೆ. ಅರ್ಥಾತ್ ಆಧ್ಯಾತ್ಮದ ಬದುಕು ನಮ್ಮದಾಗ್ತದೆ ಅಂತ ಹೇಳೋ ವಿಚಾರವನ್ನು ನಿಮ್ಮ ಮುಂದಿಟ್ಟುಕೊಂಡು ಸಾಧ್ಯ ಆದರೆ ನೀವೆಲ್ಲ ಸಮಯ ಮಾಡಿಕೊಂಡು ಭಾಗವಹಿಸಿಕೊಂಡು ನೀವೆಲ್ಲರೂ ಕೃತಾರ್ಥರಾಗಿ ಈ ಸರ್ತಿದ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿನ ಸಾಹಿತಿ ಚಂದ್ರಕಲಾ ನಂದಾವರ ಬಕ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಪುರಸ್ಕಾರನು ಬೇತೆ ಬೇತೆ ಕ್ಷೇತ್ರ ವಲಯದ ಸಾಧಕಿ KA ರೋಹಿಣಿಯರಿಗೆ ಕೊಡ್ದು ಮರ್ಯಾದೆ ಮಲ್ಪುಯರು. ಉಳ್ಳಾಲಡು ಡಿಸೆಂಬರ್ 21 ಅಬ್ಬಕ್ಕ ಉಚ್ಚಯದ ಬೊಳ್ಳಿ ಪರ್ವ ಅಟ್ಟಣೆ ಆತಂಡು. ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿದ ಎತ್ಕೊನ್ನ ಗುರುಕಾರ್ಯರು ಮಾಜಿ ಶಾಸಕರು K ಜಯರಾಮ ಶೆಟ್ಟಿ ಸುದ್ದಿ ಕುಟ್ಟೊಟ್ಟು ಪಾತಿರ್ದು ಈ ಸರ್ತಿದ ಅಬ್ಬಕ್ಕ ಉಚ್ಚಯ ಬಕ ಪ್ರಶಸ್ತಿದ ಬಗೆಟ್ ಇವರ ಕುರಿಯರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬಕ ಉಳ್ಳಾಲ ನಗರಸಭೆತ ಜತೆ ಸೇರಿಗೆಡ್ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಡಿಸೆಂಬರ್ 21 ಅಬ್ಬಕ್ಕ ಉಚ್ಚಯದ ಬೊಳ್ಳಿ ಪರ್ಬನು ಉಳ್ಳಾಲ ನಗರಸಭೆತ ಮಹಾತ್ಮ ಗಾಂಧಿ ರಂಗಮಂದಿರಡು ತೀವೊಂದುಂಡು. ವೀರರಾಣಿ ಅಬ್ಬಕ್ಕ ಪ್ರಶಸ್ತಿಗ ಸಾಹಿತಿ ಚಂದ್ರಕಲಾ ನಂದಾವರ ಬಕ ವೀರರಾಣಿ ಅಬ್ಬಕ್ಕ ಪುರಸ್ಕಾರಗೂ ಹಿರಿಯ ಚಿಂತಕಿ KA ರೋಹಿಣಿರೇನು ಅಜತದನಂದು ಪಂಡೇರ. ಕರಿನ 2 ವರ್ಷಲೆಡ್ ಕೊರೋನಾ ಸೀಕಡದವರ ಉಚ್ಚಯ ಮಲ್ಪರೆ ಸಾಧ್ಯ ಆತಜಿ. ಪ್ರಶಸ್ತಿಗೆ ಬಾರಿ ಅರ್ಜಿ ಬೈದಂಡು. ಸಮಿತಿದ ಹಿರಿಯ ಸಲಹೆಗಾರರು ಜನಪದ ವಿದ್ವಾಂಸರು ಪ್ರೊಫೆಸರ್ ಅಮೃತ ಸೋಮೇಶ್ವರ ಸಲಹೆದಂಚ ಇರುವೆರು ಸಾಧಕರೇನು ಅಜತದ ಒಂದು ರಾಷ್ಟ್ರ ಮಟ್ಟಡು ಅಬ್ಬಕ್ಕನ ಪುದರ್ಕೇನಿಯರ ಕಾರಣಾಪನೊಂದು ಪಂಡೇರ. ಅಬ್ಬಕ್ಕ ಉತ್ಸವ ಈ ತಿಂಗಳ 21ನೇ ತಾರೀಕಿಗೆ ಉಳ್ಳಾಲದಲ್ಲಿ ನಡೆಯಲಿಕ್ಕಿದೆ. ಪ್ರತಿ ಉತ್ಸವದಲ್ಲಿ ಕೂಡ ನಾವು ಇಬ್ಬರು ಮಹಿಳೆಯರನ್ನು ಗೌರವಿಸ್ತಾ ಇದ್ದೇವೆ ಅಬ್ಬಕ್ಕ ಪ್ರಶಸ್ತಿ ಮತ್ತು ಅಬ್ಬಕ್ಕ ಪುರಸ್ಕಾರದ ಮುಖಾಂತರ. 1997ರಿಂದ ಅಬ್ಬಕ್ಕ ಉತ್ಸವವನ್ನು ನಾವು ನಡೆಸ್ತಾ ಬರ್ತಾ ಇದ್ದೇವೆ. ಈ ವರ್ಷ ನಾವು ತುಳು ಸಾಹಿತ್ಯ ಅಕಾಡೆಮಿಯ ಸಹಯೋಗದೊಂದಿಗೆ ಅಬ್ಬಕ್ಕ ಉತ್ಸವವನ್ನು ಜಂಟಿಯಾಗಿ ಮಾಡ್ತಾ ಇದ್ದೇವೆ. 2008ರಲ್ಲಿ ರಾಜ್ಯ ಸರ್ಕಾರದಿಂದ ನಾವು ಅಧಿಕೃತವಾಗಿ ದೇಣಿಗೆಯ ಮುಖಾಂತರ ರಾಜ್ಯ ಸರ್ಕಾರ ಅಧಿಕೃತ ಘೋಷಣೆ ಮುಖಾಂತರ 25 ಲಕ್ಷ ರೂಪಾಯಿಯನ್ನು ಕೊಟ್ಟು ಅಬ್ಬಕ್ಕ ಉತ್ಸವಕ್ಕೆ ನೆರವಾಗಿದೆ. ಅಲ್ಲಿಂದ ಇತ್ತೀಚಿನವರೆಗೂ ಕೂಡ ನಾವು ಅಬ್ಬಕ್ಕ ಉತ್ಸವವನ್ನು ಸರ್ಕಾರದ ಸಹಯೋಗದಿಂದ ಮಾಡ್ತಾ ಇದ್ದೇವೆ. ಈ ವರ್ಷ ಸಾರ್ವಜನಿಕ ಸಂಗ್ರಹ ಮತ್ತು ತುಳು ಸಾಹಿತ್ಯ ಅಕಾಡೆಮಿಯ ಜಂಟಿ ವ್ಯವಸ್ಥೆಯ ಮುಖಾಂತರ ನಾವು ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಸಮಿತಿದ ಗುರುಕಾರ್ಯರು ದಿನಕರ ಉಳ್ಳಾಲ, ಪ್ರಧಾನ ಕಾರ್ಯಂತರು ಧನಲಕ್ಷ್ಮಿ ಗಟ್ಟಿ, ಮರ್ಯಾದಿ ಒತ್ತು ಗುರುಕಾರ್ಯರು ಸದಾನಂದ ಬಂಗೇರ, ಒತ್ತು ಗುರುಕಾರ್ದಿ ದೇವಕಿ R ಉಳ್ಳಾಲ ಸುದ್ದಿ ಕೊಟ್ಟಿಡ್ತಾರೆ. ಭಾರತೀಯ ಲೆಕ್ಕ ಪರಿಶೋಧಕರನ ಸಂಘದ ಕುಡ್ಲ ಶಾಖೆದ ನೆಲೆಟ್ ಬೇತೆ ಬೇತೆ ಕ್ಷೇತ್ರಗಳನ್ನ ಸಾಧಕರಿಗೆ ತಮ್ಮನದ ಮರ್ಯಾದೆ ಕಾರ್ಯಕ್ರಮನು ಡಿಸೆಂಬರ್ 18 ಶನಿವಾರ ಕುಡ್ಲಾ ಪಡೀಲ್ದ ICAI ಭವನಡು ದೀವಂದೇರು. ಭಾರತೀಯ ಲೆಕ್ಕ ಪರಿಶೋಧಕರನ ಸಂಘದ ಕುಡ್ಲ ಶಾಖೆದ ನೆಲೆಟ್ ಬೇತೆ ಬೇತೆ ಕ್ಷೇತ್ರಲೆಡ್ ಸಾಧನೆ ಮಲ್ತಿನ 4 ಸಾಧಕರಿಗೆ ತಮ್ಮನದ ಮರ್ಯಾದೆ ಕಾರ್ಯಕ್ರಮ ಡಿಸೆಂಬರ್ 18 ಕುಡ್ಲ ಪಡೇಲ್ಡು ಉಪ್ಪುನ ICAI ಸಭಾಭವನಡು ಮಧ್ಯಾಹ್ನ 12 ಗಂಟೆಗೆ ನಡಪೆರುಂಡು. ಮಲ್ಲಪಿನರಾದ ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ PS ಎಡಪಡಿತ್ತಾಯರ ಪಾಲ್ದಿತ್ತುನ್ವೇರು. ಬೇತೆ ಬೇತೆ ಕ್ಷೇತ್ರಗಳನ್ನ ಸಾಧಕರಾಯನ ರಾಮಕೃಷ್ಣ ಮಠದ ಸ್ವಾಮಿ ಏಕ ಗಮ್ಯಾನಂದಜಿ, ಪದ್ಮಶ್ರೀ ಪ್ರಶಸ್ತಿ ಪಡೆಯಿನ ಹರೇಕಳ ಹಾಜಬ್ಬ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಗುರುಕಾರ್ಯರು ಶಾಂತರಾಮ ಶೆಟ್ಟಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿನ SS ನಾಯಕರಿಗೆ ಮೆಚ್ಚುಗೆದ ಮರ್ಯಾದೆ ಮಲ್ಪುವರು. ICAI ಕುಡ್ಲ ಶಾಖೆದ ಗುರುಕಾರ್ಯರು K ಸುಬ್ರಹ್ಮಣ್ಯ ಕಾಮತ್ ಗುರುಕಾರ್ಮೆ ವಹಿಸುವರು. ಇಂಡಿಯನ್ ಕ್ಲಬ್ ಬೆಹರೇನ್ ಬೊಕ್ಕ BMC ಜತೆ ಸಿರಿಗೆಡ್ ಬಣ್ಸ್ ಬೆಹರೇನ್ ಅರ್ಪಣೆ ಮಲ್ಪನ ತುಳು ನಾಟಕ ಬಾಕಿಲ್ ದೆಪ್ಪುಲೆ ಡಿಸೆಂಬರ್ 18 ಶನಿವಾರ ಬಯ್ಯ 6 ಗಂಟೆಗೆ ಇಂಡಿಯನ್ ಕ್ಲಬ್ ಸಭಾಂಗಣಡು ಅಟ್ಟಣೆ ಆತಂಡು. ದಿನಕರ ಭಂಡಾರಿ ಕಣಂಜಾರು ಬರೆಯಿನ ಈ ನಾಟಕ ಮೋಹನ್ ದಾಸ್ ರೈ ನಿರ್ದೇಶನಡುಗು ಮೂರ್ದು ಬರ್ಪುಂಡು. ಇಂಡಿಯನ್ ಕ್ಲಬ್ ಬೆಹರೇನ್ ಬೊಕ್ಕ BMC ಜತೆ ಸಿರಿಗೆಡ್ ಬಣ್ಸ್ ಬೆಹರೇನ್ ಅರ್ಪಣೆ ಮಲ್ಪನ ತುಳು ನಾಟಕ ಬಾಕಿಲ್ ದಿಪ್ಪುಲೆ ಡಿಸೆಂಬರ್ 18 ಶನಿವಾರ ಬಯ್ಯ 6 ಗಂಟೆಗೆ ಇಂಡಿಯನ್ ಕ್ಲಬ್ ಸಭಾಂಗಣಡು ನಡಪರೆ ಉಂಡು. ದಿನಕರ ಭಂಡಾರಿ ಕಣಂಚಾರ್ ಬರೆದು ಮೋಹನದಾಸ್ ರೈ ಎರುಂಬು ಕಲಾವಿದರಾದಿತ್ತದ ಈ ನಾಟಕನು ನಿರ್ದೇಶನ ಮಲ್ಪುವೇರು. ತುಳುನಾಡದ ಕೊರಗಜ್ಜ ದೈವದ ಕತೆ ತೆರಿಪವನ ಬಾಕಿಲ್ ದಿಪ್ಪುಲೆ ತೆಲಿಪಾದಿಪ್ಪನ ಈ ಸಾಮಾಜಿಕ ನಾಟಕಡು 15 ಜನ ಕಲಾವಿದರು ಪಾಲ್ದೆತ್ತುನವೆರಂದು ಪ್ರಕಟಣೆಡು ತೆರಿಪಾದಿರು. ಇತ್ತೆ ಕುಡರೆನಿತ ಮಲ್ಲ ಸುದ್ದಿಲು ಸಾರತ್ತ 1971 ನಡತಿನ ಕೊಳಲಡು ಪಾಕಿಸ್ತಾನ ಸೋಪಾದು ಭಾರತ ಗೆಂದಿನ ನಿಂಪುದ ದಿನ ವಿಜಯ್ ದಿವಸ್ ಆಚರಣೆ. ಕುಡ್ಲ ಕದ್ರಗುಡ್ಡೆ ಕೊಳಲ ನಿಂಪುದ ತಾನೋಡು ಕರಿದು ಪೋಯಿ ವೀರರನ ನೆನಪು.
ಸಾರ್ವಜನಿಕ ವಲಯದ ಬ್ಯಾಂಕ್ನ ಖಾಸಗೀಕರಣ ಬಕ ಬ್ಯಾಂಕಿಂಗ್ ನಿಯಮ ವಿಧೇಯಕಗೂ ಭಾರಿ ವಿರೋಧ. ಕುಡ್ಲಡ್ ಯುನೈಟೆಡ್ ಫಾರಂ ಆಫ್ ಬ್ಯಾಂಕ್ ಯೂನಿಯನ್ ಸಲ್ಲಿಟ್ ಪ್ರತಿಭಟನೆ. ರಡ್ಡು ಸರತ ಒಂಜೇಟು ಸೂತ್ರಬಿಟ್ಟು ವಿಶ್ವನಾಥ ರೈನ್ ಕೆರ್ನ ಕೇಸಡ್ ಪುತ್ತೂರುದ 5ನೇ ಹೆಚ್ಚಿಗೆ ಜಿಲ್ಲಾ ಸೆಷನ್ಸ್ ಕೋರ್ಟ್ದ ತೀರ್ಪು. ಆರೋಪಿ ಕೊಡುಂಬಾಡಿ ವಿಶ್ವನಾಥ ಶೆಟ್ಟಿಗೂ ಜೀವಮದಿ ಜೈಲು ಶಿಕ್ಷೆ. ಜಿಲ್ಲೆಡ್ ಇತ್ತೆ ಮಣ್ಣು ಬೇರದ ಮಾಫಿಯಾ. ಕನ್ಯಾನ ಪಾದಕಲ್ಲಡ್ ವಿಧಾನ ಪರಿಷತ್ ಸದಸ್ಯರು BM ಫಾರೂಕ್ರನ ಜಾಗದ ಮಣ್ಣು ವಹಿವಾಟಡ್ ವಿಟ್ಲ ಕಲ್ಲಡ್ಕ ಮಾರ್ಗ ಸಂಚಾರವು ಸಂಚಕಾರ ಒಂಜಿ ಬರದಿ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.